ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರೀತಿಯ ಸ್ನೇಹಿತರೆ, ಸಹೋದರ ಸಹೋದರರೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಮೊದಲಿಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 11 ವಾಕ್ಯ 1. ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ, ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ. ನಮ್ಮ ಪೂರ್ವಜರು ದೈವ ಸಮ್ಮತಿಯನ್ನು ಪಡೆದದ್ದು ವಿಶ್ವಾಸದಿಂದಲೇ ವಿಶ್ವವು ದೇವರ ವಾಣಿಯಿಂದ ಉಂಟಾಯಿತು ಎಂಬುದನ್ನು, ಮತ್ತು ಗೋಚರವಾದವುಗಳು ಅಗೋಚರವಾದವುಗಳಿಂದ ಉಂಟಾದವು ಎಂಬುದನ್ನು ವಿಶ್ವಾಸದಿಂದಲೇ ತಿಳಿಯುತ್ತೇವೆ. ವಿಶ್ವಾಸ ಇದ್ದುದರಿಂದಲೇ ಹೆಬೇಲನು ಕಾಯಿನನಿಗಿಂತ ಉತ್ತಮವಾದ ಬಲಿಯನ್ನು ದೇವರಿಗೆ ಸಮರ್ಪಿಸಿದನು. ವಿಶ್ವಾಸದಿಂದಲೇ ತಾನು ಸತ್ಪುರುಷನೆಂದು ಸನ್ಮಾನಿತನಾದನು. ಅವನ ಕಾಣಿಕೆ ತಮಗೆ ಸ್ವೀಕೃತವಾಯಿತೆಂದು ದೇವರೇ ಸಾದರಪಡಿಸಿದ್ದರು. ಅವನು ಮೃತನಾಗಿದ್ದರೂ ಅವನ ವಿಶ್ವಾಸದ ಮೂಲಕ ಇಂದಿಗೂ ಮಾತನಾಡುತ್ತಿದ್ದಾನೆ. ವಿಶ್ವಾಸದಿಂದಲೇ ನೋವನು ಕಾಣದೇ ಇದ್ದ ತನ್ನ ಭವಿಷ್ಯದ ಬಗ್ಗೆ ದೇವರಿಂದ ಮುನ್ನೆಚ್ಚರಿಕೆ ಪಡೆದಾಗ ಅದನ್ನು ಲಕ್ಷ್ಯಕ್ಕೆ ತಂದುಕೊಂಡು ಕುಟುಂಬವನ್ನು ರಕ್ಷಿಸಿಕೊಳ್ಳಲು ನಾವೆಯೊಂದನ್ನು ನಿರ್ಮಿಸಿದನು. ಇಡೀ ಜಗತ್ತೇ ದಂಡನೆಗೆ ಗುರಿಯಾಯಿತು. ನೋವನಾದರೂ ತನ್ನ ವಿಶ್ವಾಸದ ಫಲವಾಗಿ ಸತ್ಸಂಬಂಧಕ್ಕೆ ಬಾಧ್ಯಸ್ಥನಾದನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಬ್ರಿಯರಿಗೆ ಬರೆದಂಥ 11ನೇ ಅಧ್ಯಾಯದ ವಾಕ್ಯವನ್ನು ಆಲಿಸಿದೆವು. ಈ ಒಂದು ಅಧ್ಯಾಯದಲ್ಲಿ ವಿಶ್ವಾಸದ ಬಗ್ಗೆ ಈ ಒಬ್ಬ ಬರಹಗಾರ ಅನೇಕ ಘಟನೆಗಳನ್ನು, ಶುಭ ಸಂದೇಶದಲ್ಲಿ ಒಡಂಬಡಿಕೆಯಾಗಿರ್ಬೋದು ಬಂದಂಥ ಅನೇಕ ಘಟನೆಗಳನ್ನು ನಮಗೆ ಆತ ವಿವರಿಸುತ್ತಾನೆ. ವಿಶ್ವಾಸ ಪ್ರತಿಯೊಬ್ಬ ವ್ಯಕ್ತಿಗೂ ಅತಿ ಅಗತ್ಯ. ವಿಶ್ವಾಸವಿಲ್ಲದ ಜೀವನವನ್ನು ನಾವು ನೆನೆಸಿಕೊಳ್ಳಲು ನಮಗೆ ಸಾಧ್ಯವಿಲ್ಲ. ಯಾಕಂದರೆ ಕ್ರೈಸ್ತರ ಮೇಲೆ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ, ಯಾವ ಧರ್ಮದವನೇ ಆಗಿರಲಿ, ವಿಶ್ವಾಸ ಅತಿ ಅಗತ್ಯ. ವಿಶ್ವಾಸ ಇಲ್ಲದ ಜೀವನ ಅದೊಂದು ಗಾಳಿಗೆ ಸಿಕ್ಕಿದಂಥ ನೌಕೆಯಂತೆ, ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ. ಆದ ಕಾರಣ ವಿಶ್ವಾಸ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಅತಿ ಅಗತ್ಯವಾದ ಒಂದು ಅಂಶ. ಇವತ್ತಿನ ಈ ಒಂದು ವಾಕ್ಯದಲ್ಲಿ ಆಲಿಸಿದಂತೆ ವಿಶ್ವಾಸದಿಂದ ಅಬೇಲ ದೇವರಿಗೆ ಮೆಚ್ಚುಗೆಯಾದ. ಆತ ಕಾಯಿನಂತೆ ಸಿಕ್ಕಿದಂಥ ಎಲ್ಲ ಕೃಷಿ ಬೆಳೆಯನ್ನು ದೇವರಿಗೆ ಅರ್ಪಿಸಿಲ್ಲ, ಬದಲಾಗಿ ತನ್ನಲ್ಲಿದ್ದಂಥ ಕುರಿಮಂದೆಯಿಂದ ಉತ್ತಮವಾದ ಒಂದು ಕುರಿಯನ್ನು ಆಯ್ಕೆ ಮಾಡಿ ಆ ಆಯ್ಕೆಯನ್ನು ದೇವರಿಗೆ ಆತ ಸಮರ್ಪಿಸಿದ. ಆದ ಕಾರಣ ದೇವರ ವಾಕ್ಯ ಹೇಳುತ್ತೆ, ಅಬೇಲನ ಈ ಒಂದು ಕಾಣಿಕೆ ದೇವರಿಗೆ ಮೆಚ್ಚುಗೆಯಾಯಿತು. ಆತ ಸಿಕ್ಕಿದಲ್ಲಿ ಒಂದು ಕುರಿಯನ್ನು ದೇವರಿಗೆ ಅರ್ಪಣೆಯಾಗಿ ಕೊಟ್ಟಿಲ್ಲ, ಬದಲಾಗಿ ಇದ್ದುದರಲ್ಲಿ ಉತ್ತಮವಾದುದು 1 ವರ್ಷದ ಒಳಗಿದ್ದ ಒಂದು ಗಂಡು ಕುರಿಯನ್ನು ಆತ ದೇವರಿಗೆ ಅರ್ಪಿಸ್ತಾನೆ. ಆದ ಕಾರಣ ದೇವರು ಆತನ ಕಾಣಿಕೆಯನ್ನು ಸ್ವೀಕರಿಸುತ್ತಾರೆ, ಆ ಮುಖಾಂತರ ಆತನನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಕಾಯಿನ ಇದ್ದಂಥ ಬೆಳೆಯಲಿದ್ದಂಥ ತನಗೆ ಸಿಕ್ಕಿದಂಥ ಬೆಳೆಯನ್ನು ಆತ ದೇವರಿಗೆ ಸಮರ್ಪಿಸಿದ. ಆದರೆ ಆಬೇಲ ಹಾಗೆ ಮಾಡಿಲ್ಲ, ಬದಲಾಗಿ ಉತ್ತಮವಾದದ್ದನ್ನು ಅರ್ಪಿಸಿದ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇದೊಂದು ರೀತಿಯ ವಿಶ್ವಾಸ. ಯಾಕಂದರೆ ದೇವರಲ್ಲಿ ಆತನಿಗೆ ವಿಶ್ವಾಸ ಇತ್ತು. ಆ ವಿಶ್ವಾಸದಿಂದ ಇದ್ದುದರಲ್ಲಿ ಉತ್ತಮವಾದ ಕುರಿಯನ್ನು ಅರ್ಪಿಸಲಿಕ್ಕೆ ಆತನಿಗೆ ಸಾಧ್ಯವಾಯಿತು.
ಹಾಗೆ ನಾವು ವಾಕ್ಯದಲ್ಲಿ ಆಲಿಸ್ತೇವೆ, ನೋಹ ಕೂಡ ದೇವರನ್ನ ಆತ ಕೂಡ ನೋಡಿಲ್ಲ. ಅದು ಕೂಡ ದೇವರ ವಾಣಿಯನ್ನಾಲಿಸಿ ಅದರ ಪ್ರಕಾರ ಒಂದು ನೌಕೆಯನ್ನು, ನಾವೆಯನ್ನು ಆತ ರೆಡಿ ಮಾಡ್ತಾನೆ, ಸಿದ್ಧತೆ ಮಾಡ್ತಾನೆ. ಆ ನಾವೆಯಿಂದ ತನ್ನನ್ನು, ತನ್ನ ಕುಟುಂಬವನ್ನು ಆತ ರಕ್ಷಿಸ್ತಾನೆ. ಮಾತ್ರವಲ್ಲ, ಇಡೀ ಜನರಿಗೆ ಒಂದು ಮಾದರಿ ಆಗ್ತಾನೆ. ಯಾಕಂದರೆ ನೋಹ ಅನೇಕ ಜನರಿದ್ರು ಆ ಸಮಯದಲ್ಲಿ. ಆದರೆ ನೋವನ ಜೀವನ ದೇವರಿಗೆ ಮೆಚ್ಚುಗೆ ಆಯಿತು. ಆದ ಕಾರಣ ಆ ನೋವನ್ನು ಉಳಿಸಿಕೊಳ್ಳಿಕ್ಕೆ ದೇವರು ಆತನೊಂದಿಗೆ ಮಾತನಾಡ್ತಾರೆ. ಈ ಮಾತನ್ನು, ಈ ವಾಣಿಯನ್ನು ಆಲಿಸಿದಂಥ ನೋಹ ದೇವರಲ್ಲಿ ವಿಶ್ವಾಸ ಇಟ್ಟು ತನ್ನ ಕುಟುಂಬವನ್ನು ರಕ್ಷಿಸಲಿಕ್ಕೆ ನಾವೇನು ಸಿದ್ಧ ಮಾಡಿ ಆ ನಾವೆಯ ಮುಖಾಂತರ ತಾನು ತನ್ನ ಕುಟುಂಬವನ್ನು ರಕ್ಷಿಸ್ತಾನೆ. ಮಾತ್ರವಲ್ಲ, ಇಡೀ ಜನರಿಗೆ ಆತ ಒಂದು ರೀತಿಯ ಮಾದರಿ ಆಗ್ತಾನೆ. ವಿಶ್ವಾಸದಿಂದಾಗಿ ನಮಗೆ ಮೊದಲಿಗೆ ನೆನಪಿಗೆ ಬರುವಂಥ ವ್ಯಕ್ತಿ ಅಬ್ರಹಾಮ. ವಿಶ್ವಾಸದ ಪಿತಾಮಹ ಅಂತ ಎಂಬುದಾಗಿ ಕೂಡ ನಾವು ಆತನಿಗೆ ಹೇಳ್ತೇವೆ. ಯಾಕಂದರೆ ಅಬ್ರಹಾಮನ ಮುಖಾಂತರ ನಮಗೆ ಈ ಒಂದು ವಿಶ್ವಾಸ ಬಂತು. ಅಬ್ರಹಾಮನ ಮುಖಾಂತರ ದೇವರಾದ ಸರ್ವೇಶ್ವರನನ್ನು ನಾವು ತಿಳಿಯುವಂತಾಯಿತು. ಇಲ್ಲಿ ಅಬ್ರಹಾಮನಿಗೆ ಯಾಕೆ ನಾವು ಪಿತಾಮಹ ಅಂತ ಹೇಳ್ತೇವೆ? ಯಾಕೆಂದರೆ ಆತ ದೇವರನ್ನು ನೋಡಿಲ್ಲ, ಆದರೂ ಒಂದು ವಾಣಿಯನ್ನು ಆಲಿಸಿ ಆ ವಾಣಿಯ ಪ್ರಕಾರ ಜೀವನವನ್ನು ಆತ ನಡೆಸಿದ. ಅದಕ್ಕಿಂತ ಮುಂಚೆ ದೇವರ ಬಗ್ಗೆ ಒಳ್ಳೆಯ ಒಂದು ಕಲ್ಪನೆ ಇತ್ತ ಅಂತ ನನಗೆ ಗೊತ್ತಿಲ್ಲ. ಆದರೂ ಅಬ್ರಹಾಮನಿಗೆ ದೇವರ ಬಗ್ಗೆ ಒಂದು ಕಲ್ಪನೆ ಇದ್ದಿಲ್ಲ. ಆದರೆ ಕೇವಲ ಒಂದು ವಾಣಿಯನ್ನು ಆಲಿಸಿ ಆತ ದೇವರನ್ನು ಹಿಂಬಾಲಿಸ್ತಾನೆ. ದೇವರ ವಾಣಿಯಲ್ಲಿ ಹೇಳಿದ್ದಾನೆ ಎಲ್ಲವನ್ನು ಆತ ಸ್ವೀಕರಿಸ್ತಾನೆ, ಅದರ ಪ್ರಕಾರ ನಡೆಯುತ್ತಾನೆ, ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಆತ ಸಿದ್ಧನಾಗ್ತಾನೆ. ಮಾತ್ರವಲ್ಲ, ತನ್ನ ಏಕೈಕ ಪ್ರೀತಿಯ ಕುಮಾರನನ್ನು ಕೂಡ ತ್ಯಾಗ ಮಾಡಲಿಕ್ಕೆ, ಬಲಿ ಅರ್ಪಿಸಲಿಕ್ಕೆ ಆತ ಸಿದ್ಧನಾಗ್ತಾನೆ. ಅಂದರೆ ದೇವರಲ್ಲಿ ಆತನಿಗೆ ಎಷ್ಟೊಂದು ವಿಶ್ವಾಸ ಇತ್ತು ಎಂಬುದನ್ನು ನಾವು ಈ ಒಂದು ಘಟನೆಯಿಂದ ಊಹಿಸ್ಬೋದು. ಆದ ಕಾರಣ ವಿಶ್ವಾಸದಿಂದಲೇ ಆತ ಬಲಿಯನ್ನು ಅರ್ಪಿಸ್ತಾನೆ, ದೇವರ ಪ್ರೀತಿಯ ಮಗನಾಗಿ ಬಾಳಲಿಕ್ಕೆ ಸಾಧ್ಯವಾಯಿತು. ಆದ ಕಾರಣವೇ ಆತನಿಗೆ ನಾವು ವಿಶ್ವಾಸದ ಪಿತಾಮಹ ಅಂತ ನಾವು ಹೇಳ್ತೇವೆ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ನಾವು ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ತನ್ನ ಬಹಿರಂಗ ಜೀವನದಲ್ಲಿ ಅನೇಕ ಜನರಿಗೆ ದೇವರ ವಾಕ್ಯ ಸಾರಿದರು. ಅನೇಕ ಜನರು ಯೇಸುವಿನ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಾ ಇದ್ರು. ಆದರೆ ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಅದೇ ವಿಶ್ವಾಸ ಇಟ್ಟು ಬರ್ತಿದ್ರು ಎಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಯೇಸುವನ್ನು ನೋಡಲಿಕ್ಕೆ ಬಂದಿರಬಹುದು, ಕೆಲವರು ಯೇಸುವನ್ನು ಪ್ರಶ್ನಿಸಲಿಕ್ಕೆ ಬಂದಿರಬಹುದು, ಕೆಲವರು ಯೇಸುವ ಮೇಲೆ ಏನಾದರೂ ಹುಡುಕಲಿಕ್ಕೆ, ಯೇಸುವೇನೋ ತಪ್ಪು ಮಾತಾಡ್ತಾರಾ, ಸಬ್ಬತ್ ನಿಯಮದ ಬಗ್ಗೆ ಏನಾದರೂ ಹೇಳ್ತಾರಾ, ಏನಾದರೂ ತಪ್ಪು ತಿಳುವಳಿಕೆ ಕೊಡ್ತಾರೆ ಎಂಬುದನ್ನು ತಿಳಿಲಿಕ್ಕೆ ಕೂಡ ಅನೇಕ ಜನರು ಬರ್ತಾ ಇದ್ರು. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಕೆಲವರು ನಿಜವಾಗಿ ವಿಶ್ವಾಸದಿಂದ ಯೇಸುಸ್ವಾಮಿಯ ಮಾತನಾಡಿಸಲಿಕ್ಕೆ ಬರ್ತಾಯಿದ್ರು, ಯೇಸುಸ್ವಾಮಿಯ ವಾಕ್ಯವನ್ನು ಆಲಿಸಲಿಕ್ಕೆ ಬರ್ತಾಯಿದ್ರು ಎಂಬುದನ್ನು ಕೂಡ ದೇವರ ವಾಕ್ಯ ನಮಗೆ ತಿಳಿಸಿದೆ. ಆದ ಕಾರಣವೇ ಆರಂಭದಲ್ಲಿ ನೋಡ್ತಾ ಇದ್ದೇವೆ, ಯೇಸುಸ್ವಾಮಿ ತನ್ನ ಸ್ವಂತ ಊರಿಗೆ ಹೋಗ್ತಾರೆ. ಲೂಕನ ಶುಭ ಸಂದೇಶದಲ್ಲಿ ನೋಡ್ತಾ ಇದ್ದೇವೆ, ಯೇಸುಸ್ವಾಮಿ ತನ್ನ ಸ್ವಂತ ಊರಿಗೆ ಹೋಗ್ತಾರೆ. ಅಲ್ಲಿ ಮೊದಲ ಬಾರಿಗೆ ಅವರೊಂದು ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಯೆಶಾಯ ಪ್ರವಾದಿಯ ಒಂದು ವಾಕ್ಯವನ್ನು ಅವರು ಓದ್ತಾರೆ. ಅನೇಕ ಜನರು ಯೇಸುಸ್ವಾಮಿಯನ್ನು ಕುತೂಹಲದಿಂದ ನೋಡ್ತಾ ಇದ್ರು, ಆಶ್ಚರ್ಯ ಭರಿತರಾಗಿ ಯೇಸುಸ್ವಾಮಿ ನೋಡ್ತಾ ಇದ್ರು. ಅವರ ಬಾಯಿಂದ ಬರುವಂತಹ ಸುಂದರವಾದ ಮಾತನ್ನು ಕೇಳಲಿಕ್ಕೆ ತವಕ ಪಡ್ತಾ ಇದ್ರು. ಆದರೆ ಅವರ ಮಧ್ಯೆ ಕೂಡ ಕೆಲವರು ಅವಿಶ್ವಾಸಿಗಳಿದ್ರು. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಯೇಸುಸ್ವಾಮಿಯಲ್ಲಿ ಯಾವುದೇ ಅದ್ಭುತ ಮಾಡಿಲ್ಲ. ಯಾಕಂದರೆ ಆ ಜನರಲ್ಲಿ ಅವರಿಗೆ ವಿಶ್ವಾಸ ಕಂಡಿಲ್ಲ. ಅವರ ವಿಶ್ವಾಸ ಅಷ್ಟೊಂದು ದೃಢವಾದ ವಿಶ್ವಾಸ ಅವರಲ್ಲಿ ಇದ್ದಿಲ್ಲ. ಆದ ಕಾರಣದಲ್ಲಿ ಅದ್ಭುತಗಳನ್ನು ಮಾಡಿಲ್ಲ ಎಂಬುದಾಗಿ ಆ ದೇವರ ವಾಕ್ಯ ಹೇಳುತ್ತೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಂಥ ಅನೇಕ ಘಟನೆಗಳನ್ನು ನಾವು ಶುಭ ಸಂದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಲೂಕನ 9ನೇ ಅಧ್ಯಾಯದಲ್ಲಿ ನಾವು ಒಂದು ಘಟನೆಯನ್ನು ಓದ್ತಾ ಇದ್ದೇವೆ. ಒಬ್ಬ ತಂದೆ ತನ್ನ ಅನಾರೋಗ್ಯ ಮಗನನ್ನು ತಂದು ಯೇಸುಸ್ವಾಮಿ ಬಳಿಗೆ ಬರ್ತಾನೆ. ಈ ಸಮಯದಲ್ಲಿ ಯೇಸುಸ್ವಾಮಿ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ರು. ಯೇಸುಸ್ವಾಮಿ ತುಂಬ ಬ್ಯುಸಿಯಾಗಿದ್ದರು, ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ರು, ಅನೇಕ ಜನರನ್ನು ಗುಣಪಡಿಸ್ತಾ ಇದ್ರು. ಇದನ್ನು ತಿಳಿದಂಥ ತಂದೆ ತನ್ನ ಮಗನನ್ನು ಕರ್ಕೊಂಡು, ರೋಗಗ್ರಸ್ತ ಮಗನನ್ನು ಕರ್ಕೊಂಡು ಶಿಷ್ಯರ ಬಳಿಗೆ ಹೋಗ್ತಾನೆ. ಆದರೆ ಶಿಷ್ಯರಿಗೆ ಆ ಮಗನನ್ನು ಗುಣಪಡಿಸಲಿಕ್ಕೆ ಆಗುವುದಿಲ್ಲ. ಶಿಷ್ಯರ ಬಳಿಗೆ ಆತ ಹೋಗ್ತಾನೆ, ಯಾಕಂದರೆ ಅವರು ಯೇಸುಸ್ವಾಮಿಯೊಂದಿಗಿದ್ದಾರೆ, ಇವರು ಕೂಡ ಯೇಸುಸ್ವಾಮಿ ಆಗಿ ಗುಣಪಡಿಸುವಂಥ ಶಕ್ತಿ ಇರ್ಬೋದು ಎಂಬುದಾಗಿ ಯೋಚನೆ ಮಾಡಿಕೊಂಡು ಆ ತಂದೆ ತನ್ನ ಮಗನನ್ನು ಕರ್ಕೊಂಡು ಶಿಷ್ಯರ ಬಳಿಗೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಆ ಶಿಷ್ಯರಿಗೆ ಆ ಮಗನನ್ನು ಗುಣಪಡಿಸಲಿಕ್ಕೆ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಆ ತಂದೆ ಯೇಸುಸ್ವಾಮಿ ಮತ್ತೆ ಫ್ರೀ ಆದಾಗ, ಆ ಯೇಸುಸ್ವಾಮಿ ಬಳಿಗೆ ಹೋದಾಗ ಯೇಸುಸ್ವಾಮಿಗೆ ಆತ ಹೇಳ್ತಾನೆ, ನಾನು ನನ್ನ ಮಗನನ್ನು ನಿನ್ನ ಶಿಷ್ಯರ ಬಳಿಗೆ ಕರ್ಕೊಂಡು ಹೋದೆ, ಆದರೆ ಅವರಿಗೆ ಗುಣಪಡಿಸಲಿಕ್ಕೆ ಆಗಿಲ್ಲ. ಈ ಸಮಯದಲ್ಲಿ ಯೇಸುಸ್ವಾಮಿ ಆ ಹುಡುಗನನ್ನು ಗುಣಪಡಿಸ್ತಾರೆ. ಮಾತ್ರವಲ್ಲ, ಆ ಶಿಷ್ಯರಿಗೆ ಹೇಳ್ತಾರೆ, ವಿಶ್ವಾಸ ಇಲ್ಲದ ವಕ್ರ ಪೀಳಿಗೆ, ಇನ್ನೆಷ್ಟು ದಿನ ನಾನು ನಿಮ್ಮೊಂದಿಗೆ ಇರಬೇಕು? ನೀವು ನನ್ನೊಂದಿಗೆ ಇದ್ದೀರಿ, ನನ್ನ ವಾಕ್ಯನ ಕೇಳ್ತಾ ಇದ್ದೀರಿ, ನನ್ನ ಮಾತನ್ನು ಕೇಳ್ತಾ ಇದ್ದೀರಿ, ಇನ್ನೂ ಕೂಡ ನಿಮಗೆ ವಿಶ್ವಾಸ ಬಂದಿರುವ. ಅಂದರೆ ಯೇಸುಸ್ವಾಮಿ ಆ ಸಮಯದಲ್ಲಿ ತನ್ನ ಶಿಷ್ಯರಲ್ಲಿ ವಿಶ್ವಾಸವನ್ನು ಕಾಣುವುದಿಲ್ಲ.
ಆ ಶಿಷ್ಯರಲ್ಲಿ ಅವರಿಗೆ ದೃಢವಾದ ಒಂದು ವಿಶ್ವಾಸ ಕಾಣುವುದಿಲ್ಲ. ಅದಕ್ಕಾಗಿ ತನ್ನ ಶಿಷ್ಯರನ್ನು ಯೇಸು ಸ್ವಾಮಿ ಜರೀತಾರೆ. ನನ್ನೊಟ್ಟಿಗಿದ್ದೀರಿ, ಇನ್ನೂ ಯಾಕೆ ವಿಶ್ವಾಸ ಬಂದಿಲ್ಲ? ನನ್ನಲ್ಲಿ ನಿಮಗೆ ಇನ್ನೂ ವಿಶ್ವಾಸ ಇಲ್ವಾ? ಯಾಕೆ ನಿಮಗೆ ಒಂದು ಹುಡುಗನನ್ನು ಗುಣಪಡಿಸಲಿಕ್ಕೆ ಆಗಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಜರೀತಾರೆ. ಹಾಗೆ ನೀವು ಕೆಲವು ಘಟನೆಗಳು, ಪೇತ್ರ ಒಮ್ಮೆ ಯೇಸು ಸ್ವಾಮಿ ನೀರಿನ ಮೇಲೆ ಪ್ರಯಾಣ ಮಾಡ್ತಾಯಿದ್ರು, ನೀರಿನ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು. ಈ ಸಂದರ್ಭದಲ್ಲಿ ಪೇತ್ರ ನೋಡ್ತಾನೆ. ಪೇತ್ರ ಹೇಳ್ತಾನೆ, ಸ್ವಾಮಿ ನೀವಾದರೆ ನನ್ನನ್ನು ಕರೀರಿ, ನಾನೂ ಬರ್ತೇನೆ, ನಾನೂ ನೀರಿನ ಮೇಲೆ ನಡೀತೇನೆ ಎಂಬುದಾಗಿ ಆತ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಬಾ. ಪೇತ್ರ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಆಚೀಚೆ ನೋಡದೆ ನೀರಿಗೆ ಧುಮುಕ್ತಾನೆ. ಸ್ವಲ್ಪ ನಡೀತಾನಂತೆ, ಆಮೇಲೆ ಆತ ಮುಳುಗ್ಲಿಕ್ಕೆ ಆರಂಭಿಸ್ತಾನೆ. ಈ ಸಂದರ್ಭದಲ್ಲಿ ಆತ ಬೊಬ್ಬೆ ಹೊಡಿತಾನೆ, ಸ್ವಾಮಿ ನಾನಿಲ್ಲಿ ಮುಳುಗ್ತಾ ಇದ್ದೇನೆ, ನನ್ನನ್ನು ರಕ್ಷಿಸ್ರಿ ಎಂಬುದಾಗಿ ಜೋರಾಗಿ ಬೊಬ್ಬಿಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಯಾಕೆ ಇನ್ನೂ ವಿಶ್ವಾಸ ಇಲ್ವಾ? ಯಾಕೆ ನೀನು ನಂಬಿಕೆ ದ್ರೋಹ ಮಾಡಿದೆ, ಅಥವಾ ಯಾಕೆ ನೀನು ಡೌಟ್ ಮಾಡಿದೆ, ಇನ್ನು ನಂಬಿಕೆ ಬಂದಿಲ್ವಾ? ಅಂದರೆ ಯೇಸು ಸ್ವಾಮಿ ಈ ಸಮಯದಲ್ಲಿ ಕೂಡ ತನ್ನ ಶಿಷ್ಯನಲ್ಲಿ ವಿಶ್ವಾಸವನ್ನು ಕಾಣುವುದಿಲ್ಲ. ಶಿಷ್ಯನಲ್ಲಿದ್ದಂಥ ಅವು ಇರಬೇಕಾದಂಥ ವಿಶ್ವಾಸ ಅವನ ಬಳಿ ಇದ್ದಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಇನ್ನೂ ವಿಶ್ವಾಸ ಬಂದಿಲ್ವ ಎಂಬುದಾಗಿ ಪೇತ್ರನನ್ನು ಜರೀತಾರೆ. ಹೀಗೆ ಬೇರೆ ಬೇರೆ ಘಟನೆ ಮುಖಾಂತರ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ಶತಾಧಿಪತಿ ತನ್ನ ಸೇವಕನನ್ನು ಗುಣಪಡಿಸಲಿಕ್ಕೆ ಬೇಕಾಗಿ ಯೇಸು ಸ್ವಾಮಿ ಬಳಿಗೆ ಬರ್ತಾನೆ. ಯೇಸು ಸ್ವಾಮಿ ಆ ಸೇವಕನನ್ನು ಗುಣಪಡಿಸ್ತಾನೆ. ಮಾತ್ರವಲ್ಲ, ಆ ಶತಾಧಿಪತಿಯಲ್ಲಿದ್ದ ವಿಶ್ವಾಸ ನೋಡಿಕೊಂಡು, ಇಂಥ ವಿಶ್ವಾಸವನ್ನು ನಾನು ಎಲ್ಲಿ ನೋಡಿಲ್ಲ, ಇಸ್ರೇಲ್ನಲ್ಲಿ ಎಲ್ಲಿಯೂ ಕೂಡ ನೋಡಿಲ್ಲ ಎಂಬುದಾಗಿ ಅವರು ಜನರ ಮುಂದೆ ಹೇಳ್ತಾರೆ. ಅಂದರೆ ಆ ಶತಾಧಿಪತಿಯ ದೀನತೆಯನ್ನು ನೋಡಿ, ಆತನ ಸರಳತೆಯನ್ನು ನೋಡಿ, ಆತನಲ್ಲಿ ಆ ಸೇವಕನಲ್ಲಿದ್ದಂಥ ಪ್ರೀತಿಯನ್ನು ನೋಡಿ ಯೇಸು ಸ್ವಾಮಿ ಆ ಶತಾಧಿಪತಿಯ ಸೇವಕನನ್ನು ಗುಣಪಡಿಸ್ತಾರೆ. ಮಾತ್ರವಲ್ಲ, ಆತನಿಗೆ ಮತ್ತೆ ಒಳ್ಳೆಯ ಆರೋಗ್ಯ ದಾನವನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯೇಸು ಸ್ವಾಮಿ ಆ ಶತಾಧಿಪತಿಯಲ್ಲಿ ವಿಶೇಷವಾದ ಒಂದು ವಿಶ್ವಾಸವನ್ನು ನೋಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಘಟನೆಯಲ್ಲಿ ಒಬ್ಬ ಅನ್ಯ ಧರ್ಮದವಳು ತನ್ನ ಆರೋಗ್ಯದ ಮಗಳನ್ನು, ದೇವ್ ಹಿಡಿದಂಥ ಮಗಳನ್ನು ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬರುವಂಥ ಒಂದು ಘಟನೆಯನ್ನು ಕೂಡ ನಾವು ಮತ್ತಾಯನ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಮಗಳಿಗೆ ದೇವ್ ಹಿಡಿದಿತ್ತು. ಏನಾದರೂ ಮಾಡಿ ಯೇಸು ಸ್ವಾಮಿ ಗುಣಪಡಿಸ್ಬೋದು ಎಂಬುದಾಗಿ ಯೇಸು ಸ್ವಾಮಿ ಬಳಿಗೆ ಬಂದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದದ್ದು ಇಸ್ರೇಲ್ ಜನರಿಗಾಗಿ, ಅನ್ಯ ಧರ್ಮದವರಿಗಲ್ಲ. ಆದ ಕಾರಣ ಮಕ್ಕಳ ಒಂದು ಬ್ರೆಡ್ಡನ್ನು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಹಾಕುವುದು ಸರಿಯಲ್ಲ ಎಂಬುದಾಗಿ ತುಂಬ ಒಂದು ಹೀನವಾದ ಒಂದು ಮಾತನ್ನು ಬಳಸ್ತಾರೆ ಅಲ್ಲಿ ಯೇಸು ಸ್ವಾಮಿ. ಯಾಕಂದರೆ ನಾನು ಬಂದವನು ಇಸ್ರೇಲ್ ಜನರಿಗಾಗಿ, ನಾನು ಅವರ ರಕ್ಷಣೆಗಾಗಿ ಬಂದವನು. ಏನೆಲ್ಲ ನಾನು ಹೇಳಬೇಕು ಅದು ಅವರಿಗೆ ಹೇಳಬೇಕು. ದೇವರ ವಿಷಯವಾಗಿ ನಾನು ಅವರಿಗೆ ಹೇಳಲಿಕ್ಕೆ ಅಂತ ನಾನು ಬಂದಿದ್ದೆ, ನಿಮ್ಮಂಥವರಿಗೆ ಹೇಳಲಿಕ್ಕೆ ನಾನು ಬಂದದ್ದಲ್ಲ. ನನ್ನ ಮುಖ್ಯವಾದ ಉದ್ದೇಶ ಇಸ್ರೇಲ್ ಜನರನ್ನು ರಕ್ಷಣೆ ಮಾಡುವಂಥದ್ದು ಎಂಬುದಾಗಿ. ಆದರೆ ಈ ಸಂದರ್ಭದಲ್ಲಿ ಆ ಮಹಿಳೆ ಒಂದು ಮಾತು ಹೇಳ್ತಾಳೆ, ಸ್ವಾಮಿ ಮೇಜಿನ ಮೇಲೆ ಮಕ್ಕಳು ಆಹಾರ ತಿಂತಿರಬೇಕಾದ್ರೆ ಕೆಲವು ಆಹಾರಗಳು ಕೆಳಗೆ ಬೀಳ್ತವೆ, ಅಥವಾ ಆಹಾರದ ತುಂಡುಗಳು ಕೆಳಗೆ ಬೀಳ್ತವೆ, ತುಣುಕುಗಳು ಕೆಳಗೆ ಬೀಳ್ತವೆ. ಅದನ್ನು ಹೆಕ್ಕಿ ತಿನ್ನುವಂಥ ಹೆಕ್ಕಿ ಕೊಡುವಂಥ ಒಂದು ಭಾಗ್ಯವನ್ನಾದರೂ ಕೊಡಿ. ನಮಗೆ ನಿಮ್ಮ ಪೂರ್ತಿಯಾದ ಮಕ್ಕಳ ಆಹಾರ ಬೇಡ, ಅವರು ತಿಂದು ಉಳಿದದ್ದನ್ನಾದರೂ ನಮಗೆ ಕೊಡಿ ಎಂಬುದಾಗಿ ಮಹಿಳೆ ಹೇಳಿದಾಗ ಯೇಸು ಸ್ವಾಮಿ ಕೂಡ ಆ ಮಹಿಳೆಯ ಅಚಲವಾದ ವಿಶ್ವಾಸ ನೋಡ್ತಾ ಇದ್ದಾರೆ. ಮಾತ್ರವಲ್ಲ ಹೇಳ್ತಾರೆ, ಸ್ತ್ರೀ ನಾನು ನಿನ್ನ ಮಗಳನ್ನು ಗುಣಪಡಿಸ್ತೇನೆ, ಯಾಕಂದರೆ ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ವಿಶ್ವಾಸ ದೃಢವಾದುದು ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ. ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಯೇಸು ಸ್ವಾಮಿ ಶಿಷ್ಯರಲ್ಲಿ ಸ್ವಲ್ಪ ವಿಶ್ವಾಸವನ್ನು ಕಡಿಮೆ ನೋಡ್ತಾರೆ. ಬದಲಾಗಿ ಅನ್ಯ ಧರ್ಮದವರೊಂದಿಗೆ, ಶತಾಪತಿಯೊಂದಿಗೆ ದೃಢವಾದ ಅಚಲವಾದ ವಿಶ್ವಾಸವನ್ನು ನೋಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಮ್ಮೆ ಈ ಶಿಷ್ಯರು ಮತ್ತು ಯೇಸು ಸ್ವಾಮಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರ್ತಾ ಇದೆ. ಮತ್ತಾಯನ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಬಿರುಗಾಳಿಗೆ ದೋಣಿ ಅಲ್ಲೋಲ ಕಲ್ಲೋಲಕವಾಗಲಿಕ್ಕೆ ಶುರು ಆಯ್ತಂತೆ. ಶಿಷ್ಯರೆಲ್ಲ ಅಂಜಿಸ್ತಾರೆ, ನಾವು ಮುಳುಗ್ತೇವೆ, ನಾವೀಗ ಸಾಯ್ತೇವೆ, ದೋಣಿಗೆ ಮುಳುಗುತ್ತೆ. ಅಲ್ಲೋಲ ಕಲ್ಲ ಹೋದಾಗ ಶಿಷ್ಯರು ಬೊಬ್ಬೆ ಹೊಡಿತಾರೆ. ಯಾಕಂದರೆ ಯೇಸು ಸ್ವಾಮಿ ಅಲ್ಲಿ ನಿದ್ದೆ ಮಾಡ್ತಾ ಇದ್ರು. ಯಾಕಂದರೆ ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು. ಆದರೆ ಹಿಂದಿನ ಘಟ್ಟದಲ್ಲಿ ನೋಡ್ತಾ ಇದ್ರು, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ರು. ಮತ್ತು ಅವರಿಗೆ ತುಂಬ ಆಯಾಸವಾಗಿತ್ತು. ದೇವರ ವಾಕ್ಯ ಹೇಳುತ್ತಾ ಅನೇಕ ಜನರು ಗುಣಪಡಿಸಿದಂಥ ಯೇಸು ಸ್ವಾಮಿಗೆ ತುಂಬ ಆಯಾಸವಾಗಿತ್ತು. ಆದ ಕಾರಣ ದೋಣಿಯಲ್ಲಿ ಮಲಗಿದ್ರು. ಆದರೆ ಶಿಷ್ಯರಿಗೆಲ್ಲ ಅಂಜಿಕೆ ಆಯಿತು ಬಿರುಗಾಳಿ ಬಂದಾಗ. ಅವರೆಲ್ಲರೂ ನಾವಿನ್ನು ಸಾಯ್ತೇವೆ ಎಂಬುದಾಗಿ ಬೊಬ್ಬೆ ಹೊಡೆದು ಕಡೆಗೆ ಯೇಸು ಸ್ವಾಮಿ ಎಬ್ಬಿಸ್ತಾರೆ. ಸ್ವಾಮಿ ನಾವಿಲ್ಲಿ ಸಾಯ್ತಾ ಇದ್ದೇವೆ, ನೀನಿನ್ನು ಮಲಗಿದೆಯಲ್ಲ, ಎದ್ದು ನಮ್ಮನ್ನು ರಕ್ಷಿಸು ಎಂಬುದಾಗಿ ಯೇಸು ಸ್ವಾಮಿಗೆ ಹೇಳಿದಾಗ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಹೇಳ್ತಾರೆ, ವಿಶ್ವಾಸ ಇಲ್ಲದ ಅಲ್ಪ ವಿಶ್ವಾಸಿಗಳೇ, ಎಲ್ಲಿಯೋಯ್ತು ನಿಮ್ಮ ವಿಶ್ವಾಸ?
ಯಾಕೆ ನೀವು ಭಯಭ್ರಾಂತರಾಗಿದ್ದೀರಿ? ಯಾಕೆ ನೀವು ಅಂಜಿದ್ದೀರಿ? ಇನ್ನು ನಿಮ್ಮಲ್ಲಿ ವಿಶ್ವಾಸ ಬಂದಿಲ್ವ ಎಂಬುದಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಜರಿಯುತ್ತಾರೆ. ಅಂದರೆ ಶಿಷ್ಯರಲ್ಲಿ ಹೆಚ್ಚಿನ ಘಟನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಷ್ಯರಿಗೇ ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಕಡಿಮೆ ಇರುತ್ತೆ. ಅನ್ಯ ಧರ್ಮದವರಾದರೂ ಯೇಸು ಮೇಲೆ ಅಚಲವಾದ ವಿಶ್ವಾಸವನ್ನು ಇಟ್ಟಿದ್ರು, ಶಿಷ್ಯರಲ್ಲಿ ಆ ವಿಶ್ವಾಸ ಇದ್ದಿಲ್ಲ. ಹೀಗೆ ಯೇಸು ಸ್ವಾಮಿ ಬೇರೆ ಬೇರೆ ಘಟನೆ ಮುಖಾಂತರ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ನಮಗೆ ಅವರು ಕರೆ ನೀಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಆ ಬೀಜದ ಘಟನೆಯಲ್ಲಿ ಒಬ್ಬ ರೈತನಿರ್ತಾನೆ, ಆದ ಬೀಜಗಳನ್ನು ಹಾಕ್ತಾನೆ. ಆ ಬೀಜದ ಮುಖಾಂತರ ವಿಶ್ವಾಸದ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾರೆ. ಎಲ್ಲಿ ಮುಳ್ಳು ಪೊದೆಗಳ ಮೇಲೆ ಬಿದ್ದಂಥ ಬೀಜ ಅಲ್ಪ ವಿಶ್ವಾಸ, ಕಲ್ಲಿನ ಮೇಲೆ ಬಿದ್ದಂಥ ವಿಶ್ವಾಸ ದೇವರ ವಾಕ್ಯ, ಅಲ್ಲಿ ವಿಶ್ವಾಸ ಇಲ್ಲ. ಆದರೆ ಯಾವಾಗ ಉತ್ತಮ ಮಣ್ಣಿನಲ್ಲಿ ಬಿದ್ದಂಥ ಬೀಜಗಳು ಚೆನ್ನಾಗಿ ಬೆಳೆದು ಫಲ ಕೊಡುತ್ತವೆ, ಹಾಗೆಯೇ ನಮ್ಮ ಪ್ರತಿಯೊಬ್ಬರ ವಿಶ್ವಾಸ ಕೂಡ ಫಲ ಕೊಡುವಂಥದ್ದಾಗಿರಬೇಕು. ಆದ ಕಾರಣ ಇಲ್ಲಿ ನಾನು ಓದಿದಂಥ ಆರಂಭದಲ್ಲಿ ನಾವು ಹೇಳ್ತಾ ಇದ್ದೇವೆ, ವಿಶ್ವಾಸ ಎಂಬುದು ನಮಗೆ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು. ಅಂದರೆ ಕೆಲವು ವಿಷಯಗಳು ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಕೆಲವು ಘಟನೆಗಳು ನಮಗೆ ಗೊತ್ತಿಲ್ಲ, ಆದರೂ ವಿಶ್ವಾಸದಿಂದ ನಾವು ಅದನ್ನು ಒಪ್ಪಿಕೊಳ್ಳುವಂಥದ್ದೇ ವಿಶ್ವಾಸ. ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದ, ಯಾಕಂದರೆ ನಾವು ದೇವರನ್ನು ನೋಡಿಲ್ಲ, ಅದು ದೇವರು ಇದ್ದಾರೆ ಎಂಬುದಾಗಿ ಖಂಡಿತ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ದೇವರ ಮಗ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ರು ಎಂಬುದಾಗಿ ಖಂಡಿತ. ಯಾಕಂದರೆ ಅವರ ವಾಕ್ಯಗಳನ್ನು ನಾವು ಓದ್ತಾ ಇದ್ದೇವೆ. ನಮಗೆ ಹಿರಿಯರು ಹೇಳಿದ್ದಾರೆ, ನಮ್ಮ ಧರ್ಮಸಭೆ ಹೇಳುತ್ತೆ, ನಮ್ಮ ಹಿರಿಯರು ನಮಗೆ ಹೇಳ್ತಾ ಇದ್ದಾರೆ ಇದರ ಬಗ್ಗೆ. ಅಂದರೆ ಕಣ್ಣಿಗೆ ನಾವು ಕಾಣಿಲ್ಲ, ಆದರೂ ಕೂಡ ಅವರಿದ್ದರು, ದೇವರಿದ್ದಾರೆ ಎಂಬುದನ್ನು ನಾವು ನಿಶ್ಚಯವಾಗಿ ಹೇಳುವಂಥದ್ದು. ಹಾಗೆಯೇ ನಾವು ನಿರೀಕ್ಷಿಸಿದಂಥವುಗಳು ನಮಗೆ ದೊರೆಯುತ್ತವೆ, ನಾವು ನಿರೀಕ್ಷಿಸಿದಂಥವುಗಳು ನಮಗೆ ಸಿಗುತ್ತವೆ ಎಂಬ ದೃಢವಾದ ನಂಬಿಕೆ. ಅನೇಕ ಬಾರಿ ನಾವು ಪ್ರಾರ್ಥಿಸ್ತೇವೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಅವರು ಪ್ರಾರ್ಥನೆ ಮಾಡ್ತಾರೆ, ಇವರು ಪ್ರಾರ್ಥನೆ ಮಾಡ್ತಾರೆ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾನೆ. ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೇನೆ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೇನೆ, ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಾನು ಪ್ರಾರ್ಥಿಸ್ತೇನೆ. ಆದರೂ ನಾನು ವಿಶ್ವಾಸದಲ್ಲಿ ಒಪ್ಪುವುದಿಲ್ವೋ ಅದು ನನಗೆ ಸಿಗುತ್ತೆ ಅಂತ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾನೆ, ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆದರೂ ನಾನು ವಿಶ್ವಾಸ ನಂದು ಕಡಿಮೆ ಇದೆ. ಅಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾನೆ, ಇಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾನೆ. ಆದರೆ ಆದ ಕಾರಣ ಈ ಹೆಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 11 ವಾಕ್ಯ 1 ನಮ್ಗೆ ಹೇಳ್ತೇವೆ, ವಿಶ್ವಾಸ ಎಂಬುದು ನಾವು ಏನನ್ನು ನಿರೀಕ್ಷಿಸ್ತೇವೆ, ನಾವು ಏನನ್ನು ಪ್ರಾರ್ಥಿಸ್ತೇವೆ, ಅದು ನಮಗೆ ಸಿಕ್ಕಿ ಆಗಿದೆ. ನಮಗೆ ಅದು ಸಿಕ್ಕಿ ಆಗಿದೆ, ಮತ್ತೆ ನಾವು ಅದಕ್ಕಾಗಿ ಮತ್ತೆ ಪ್ರಾರ್ಥಿಸುವಂಥ ಅಗತ್ಯ ಇಲ್ಲ. ಯಾಕಂದರೆ ಒಮ್ಮೆ ವಿಶ್ವಾಸದಲ್ಲಿ ಬೇಡಿದನ್ನು ನಮಗೆ ಯೇಸು ಸ್ವಾಮಿ ದೇವರು ಖಂಡಿತವಾಗಿ ದಯಪಾಲಿಸ್ತಾರೆ. ವಿಶ್ವಾಸದಲ್ಲಿ ಬೇಡಿದನ್ನು ಅವರು ನಮಗೆ ಖಂಡಿತವಾಗಿ ದಯಪಾಲಿಸ್ತಾರೆ. ಆದ ಕಾರಣ ವಿಶ್ವಾಸದಲ್ಲಿ ನಿರೀಕ್ಷಿಸಿದಂಥವು, ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ, ನಾವು ಬೇಡಿದ್ದು ನಮಗೆ ದೊರಕುತ್ತವೆ ಎಂಬ ಒಂದು ದೃಢ ನಂಬಿಕೆ, ದೃಢ ವಿಶ್ವಾಸ. ಹಾಗೆಯೇ ಕಣ್ಣಿಗೆ ಕಾಣದಂಥವುಗಳು ಕೆಲವು ನಿಶ್ಚಯವಾದವು. ದೇವರು ನಾವು ಕಣ್ಣಿಗೆ ಕಾಣೋಲ್ಲ, ಆದರೂ ಅವರಿದ್ದಾರೆ, ಅವರು ನಮ್ಮೊಂದಿಗೆ ಮಾತಾಡ್ತಾರೆ ಎಂಬುದು ವಿಶ್ವಾಸದಿಂದ ನಾವು ನಂಬಿದಾಗ ಖಂಡಿತವಾಗಿ ನಮ್ಮ ವಿಶ್ವಾಸಕ್ಕೂ ದೃಢವಾಗುತ್ತೆ, ಇತರಿಗೆ ಕೂಡ ವಿಶ್ವಾಸ ಹಂಚಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ವಿಶ್ವಾಸದ ಬಗ್ಗೆ ನಾವು ಕೆಲವು ವಿಷಯಗಳು ತಿಳಿದೆವು. ಬೈಬಲ್ನಲ್ಲಿ ಅನೇಕ ಘಟನೆಗಳ ಮುಖಾಂತರ ನಾನು ನಿಮಗೆ ಹೇಳಿದೆ. ಅಂಥ ವಿಶ್ವಾಸ ನಮ್ಮಲ್ಲಿರಬೇಕು. ಪ್ರತ್ಯೇಕವಾಗಿ ಆ ಶತಾಧಿಪತಿಯಲ್ಲಿದ್ದಂಥ ವಿಶ್ವಾಸ, ಆ ಅನ್ಯ ಧರ್ಮೀಯ ಸ್ತ್ರೀಯಲ್ಲಿದ್ದಂಥ ವಿಶ್ವಾಸ, ದೃಢವಾದ ವಿಶ್ವಾಸ, ಅಚಲವಾದ ವಿಶ್ವಾಸ ನಮ್ಮಲ್ಲಿದ್ದಾಗ ಮಾತ್ರ ನಮ್ಮಿಂದ ಕೂಡ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಮಾತ್ರವಲ್ಲ, ನಾವು ಕೂಡ ಇತರಿಗಾಗಿ ಪ್ರಾರ್ಥಿಸಿ ನಮಗೆ ಸಾಧ್ಯ. ಆದ ಕಾರಣ ಈ ವಾಕ್ಯನ ಆಲಿಸುತ್ತಾ ನಾವು ಕೂಡ ಆ ವಾಕ್ಯದಲ್ಲಿ ಯೇಸು ಸ್ವಾಮಿ ಅನೇಕ ವಾಗ್ದಾನಗಳು ನಮ್ಗೆ ಕೊಟ್ಟಿದ್ದಾರೆ. ಆ ವಾಗ್ದಾನಗಳನ್ನು ನಮ್ಮದಾಗಿಸಿಕೊಳ್ಳೋಣ. ಆ ವಾಗ್ದಾನದ ಮುಖಾಂತರ ಇತರಿಗೂ ಕೂಡ ನಾವು ದೇವರ ವಾಕ್ಯವನ್ನು ವಿಶ್ವಾಸದ ಹೇಳಲಿಕ್ಕೆ ನಮಗೆ ಸಾಧ್ಯವಾಗಲಿ ಎಂಬುದಾಗಿ ನಾವು ಬೇಡಿಕೊಳ್ಳೋಣ. ಆಮೇನ್. ತಂದೆಯಾದ ದೇವರೇ, ನೀವೊಂದು ವಾಕ್ಯದ ಮುಖಾಂತರ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ನಮಗೆ ಕರೆ ನೀಡಿದ್ದೀರಿ. ನಮ್ಮ ವಿಶ್ವಾಸ ಹೆಚ್ಚಿಸ್ತೀರಿ ಸ್ವಾಮಿ. ಆ ವಿಶ್ವಾಸದ ಮುಖಾಂತರ ಅನೇಕ ಜನರ ಬಾಳಿಗೆ ದೀಪವಾಗಲು ನೀವು ನಮಗೆ ಸಹಾಯ ಮಾಡಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.